ಮಹಾಮಾರಿ ಕೊರೋನಾ ಇಡೀ ವಿಶ್ವವನ್ನೇ ತಲ್ಲಣ ಮಾಡಿದೆ. ಎಲ್ಲರೂ ಕೂಡ ಮನೆಯ ಒಳಗಡೆ ಬಂದಿಯಾಗಬೇಕಾಗಿರುವಂತಹ ಸನ್ನಿವೇಶಗಳನ್ನು ಹುಟ್ಟುಹಾಕಿದೆ. ಈ ನಡುವೆ ಅನೇಕ ವಿಭಿನ್ನ ಬಗೆಯ ಹೊಸತನದ ಪ್ರಯೋಗಗಳು ಕೂಡ ನಡೀತಾ ಇದೆ. ಇದಕ್ಕೆ ತುಳು ಚಲನಚಿತ್ರರಂಗ ಕೂಡ ಹೊರತಾಗಿಲ್ಲ. ಇಡೀ ಪ್ರಪಂಚವೇ ಕೊರೋನಾ ವೈರಸ್ನಿಂದ ತತ್ತರಿಸಿರುವಂತಹ ಕಾಲದಲ್ಲಿ ಮೊದಲ ಕೋವಿಡ್-19 ಪ್ರೇರಿತ ತುಳು ಚಲನಚಿತ್ರವೊಂದು ತಯಾರಾಗಲು ಸಜ್ಜಾಗಿದೆ. ಅದು ಯಾವುದು ಅನ್ನುವ ಕುತೂಹಲ ನಿಮಗಿದೆಯಾ? ಹಾಗಿದ್ರೆ ಈ ರಿಪೋರ್ಟ್ ನೋಡಿ. ಕಿಲ್ಲರ್ ಕೊರೋನಾದ ಲಾಕ್ಡೌನ್ ಇಡೀ ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ಈ ಹಿಂದೆಯೂ ಕಂಡು ಕೇಳರಿಯದಷ್ಟು ನಷ್ಟವನ್ನ ಉಂಟು ಮಾಡಿದೆ. ಈ ಅವಧಿಯು ಮುಂದಕ್ಕೆ ಪರ್ಯಾಯಗಳೇನು ಎನ್ನುವ ಚಿಂತನೆಯನ್ನ ಮತ್ತು ಪ್ರಯತ್ನವನ್ನ ಓರೆಗೆ ಹಚ್ಚುವ ಕಾಲ. ಇದೇ ಅವಧಿಯಲ್ಲಿ ತುಳು ಚಲನಚಿತ್ರ ರಂಗದಲ್ಲಿ ವಿಭಿನ್ನ ಪ್ರಯತ್ನವೊಂದು ಸದ್ದಿಲ್ಲದೆ ನಡೀತಾ ಇದೆ. ಇಡೀ ಪ್ರಪಂಚವೇ ಕೋವಿಡ್-19 ಅಬ್ಬರಕ್ಕೆ ತತ್ತರಿಸ್ತಾ ಇರುವ ಸಂದರ್ಭದಲ್ಲಿ ಮೊದಲ ಕೋವಿಡ್-19 ಪ್ರೇರಿತ ಚಿತ್ರವೊಂದು ತುಳು ಭಾಷೆಯಲ್ಲಿ ನಿರ್ಮಾಣಗೊಳ್ಳಲಿದೆ. ಆ ಚಿತ್ರದ ಹೆಸರು ಜೀಟಿಕೆ. ಹೌದು, ದೇಸಿ ಫ್ಲೆಕ್ಸ್ ಬ್ಯಾನರ್ ನಡಿಯಲ್ಲಿ ಈ ಚಿತ್ರ ನಿರ್ಮಾಣಗೊಳ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಮಲಯಾಳಂ ಚಿತ್ರರಂಗದಲ್ಲಿ ಕೆಲಸ ಮಾಡಿರುವ ಪ್ರತಿಭಾವಂತ ನಿರ್ದೇಶಕ ಗಡಿನಾಡ ಕಲಾವಿದ ಸಂತೋಷ್ ಮಾಡ ಅವರ ನಿರ್ದೇಶನದಲ್ಲಿ ಚಿತ್ರವು ಮೂಡಿಬರಲಿದ್ದು, ಪ್ರಶಸ್ತಿ ವಿಜೇತ ಖ್ಯಾತ ನಟ ನವೀನ್ ಡಿ ಪಡೀಲ್ ರವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಲಿದ್ದಾರೆ. ಖ್ಯಾತ ಸಾಹಿತಿ, ನ್ಯಾಯವಾದಿ ಶಶಿರಾಜ್ ಕಾವೂರು ಅವರು ಚಿತ್ರಕಥೆ ಮತ್ತು ಸಂಭಾಷಣೆ ರಚನೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಭಯಾನಕಂ ಎನ್ನುವ ಮಲಯಾಳಂ ಸಿನಿಮಾದ ಮೂಲಕ ಉತ್ತಮ ಛಾಯಾಗ್ರಾಹಕ ಪ್ರಶಸ್ತಿಯನ್ನು ಪಡೆದಿರುವ ನಿಖಿಲ್ ಎಸ್ ಪ್ರವೀಣ್ ರವರು ಛಾಯಾಗ್ರಾಹಕರಾಗಿದ್ದಾರೆ. ನಾವು ಹೆಸರು ಆಲೋಚನೆ ಮಾಡಬೇಕು ಅಂತ ಇದ್ರೆ, ಈಗ ಲಾಕ್ಡೌನ್ ಅಥವಾ ಕೊರೋನಾ, ಕೋವಿಡ್-19 ತುಂಬಾ ಹೆಸರುಗಳೆಲ್ಲ ಬಂತು. ಅದು ಬೇಡ, ನಾವು ತುಳು ಹೆಸರೇ ಬೇಕು ಅಂತ ನಾವು ಹೀಗಿರುವಾಗ ನವೀನನ್ನ ಈ ಜೀಟಿಕೆ ಅಂತ ಹೆಸರು ಹೇಳಿದ್ರೆ, ಜೀಟಿಕೆ ಅಂತೊಂದು ಅದರಲ್ಲೊಂದು ದೀಪ ಇದೆ, ಅದಕ್ಕೆ ಕರೆಕ್ಟಾಗಿ ಇದೆ ಲೈಟ್ ಆಫ್ ಇದು ಹೋಪ್ ಅಂತಿರೋ ಒಂದು ಸಬ್ ಟೈಟ್ಲ್ ಇಟ್ಕೊಂಡು ನಾವು ಆ ಹೆಸರನ್ನು ನಾವು ಅನೌನ್ಸ್ ಮಾಡಿದ್ದೇವೆ. ಇದು ಜೀಟಿಕೆ ಅಂತಿರೋದು ಕೋವಿಡ್-19 ಇದು ಇನ್ಸ್ಪೈರ್ ಆಗಿರುವ ವರ್ಲ್ಡ್ನ ಮೊದಲ ಸಿನಿಮಾ. ಅದು ನಮ್ಮ ತುಳು ಭಾಷೆಯಲ್ಲಿ ಆಗ್ತಾ ಉಂಟು. ಚಿತ್ರವು ಕೋವಿಡ್-19 ನಿಂದ ಪ್ರೇರಿತವಾಗಿದ್ದು, ಚಿತ್ರದ ಟೈಟಲ್ ಜೀಟಿಕೆ ಎಂದು ವಿಭಿನ್ನವಾಗಿರೋದು ಇಲ್ಲಿ ಮತ್ತೊಂದು ವಿಶೇಷತೆ. ಚಿತ್ರಕ್ಕೆ ಕೊರೋನಾ, ಲಾಕ್ಡೌನ್, ಕ್ವಾರಂಟೈನ್ ಇತ್ಯಾದಿ ಟೈಟಲ್ಗಳನ್ನು ಇಡಬಹುದಾಗಿದ್ರೂ ತುಳು ಐಡೆಂಟಿಟಿ ಇರುವ ಹೆಸರೇ ಬೇಕು ಎಂದು ಜೀಟಿಕೆ ಎನ್ನುವ ಹೆಸರನ್ನ ಫೈನಲ್ ಮಾಡಲಾಗಿದೆ. ಇಲ್ಲಿರೋ ಮತ್ತೊಂದು ವಿಶೇಷತೆ ಅಂದ್ರೆ, ಚಿತ್ರದ ಪೂರ್ವ ಸಿದ್ಧತೆಗಳೆಲ್ಲವೂ ಬಹುತೇಕ ನಡೆದಿದ್ದು, ಈ ವೇಳೆ ಯಾರೂ ಕೂಡ ಮುಖತಃ ಭೇಟಿಯಾಗಿಲ್ಲ. ಫೋನ್ ಮೂಲಕವೇ ಎಲ್ಲವೂ ಫೈನಲೈಸ್ ಆಗಿದೆ. ಲಾಕ್ಡೌನ್ ಮುಗಿದು ಶೂಟಿಂಗ್ ಪ್ರಕ್ರಿಯೆಗಳಿಗೆ ಅನುಮತಿ ದೊರೆತ ಬಳಿಕವೇ ಶೂಟಿಂಗ್ ಆರಂಭಗೊಳ್ಳಲಿದೆ. ಈ ಮೂಲಕ ತುಳುನಾಡಿಗೆ ಮತ್ತೊಂದು ವಿಭಿನ್ನ ಸಿನಿಮಾ ಲಭಿಸಲಿದೆ. ಬ್ಯೂರೋ ರಿಪೋರ್ಟ್, V4 News 24/7 ಮಂಗಳೂರು.